ಅಶೋಕ್ ಕುಮಾರ್ ರೈ, ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಮತ್ತು ಪೂರ್ತಿ ಕರಾವಳಿ ಭಾಗದಲ್ಲಿ ತುಳು ಭಾಷೆ ಮಾತಾಡೋರು ಅವರ ಮನೆ ಭಾಷೆ ಆಗಿರ್ತದೆ. ಸಭಾಧ್ಯಕ್ಷರೇ, ಎಲ್ಲ ಜಾತಿ ಧರ್ಮದವರು ಕೂಡ ಈ ಭಾಗದಲ್ಲಿ ತುಳು ಮಾತಾಡ್ತಾರೆ. ಸಭಾಧ್ಯಕ್ಷರೇ, ಸುಮಾರು 1 ಕೋಟಿಗಿಂತ ಮೇಲ್ಪಟ್ಟು ಜನ ತುಳು ಭಾಷೆ ಮಾತಾಡೋರಿದ್ದಾರೆ. ಸಭಾಧ್ಯಕ್ಷರೇ, ಇವಾಗಲೇ ತುಳುವಿಗೆ 1994ರಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇರುವಾಗ ಒಂದು ತುಳು ಅಕಾಡೆಮಿಯನ್ನು ಆರಂಭಿಸಿದ್ದಾರೆ. ಸಭಾಧ್ಯಕ್ಷರೇ, 2007ರಲ್ಲಿ ಕೇರಳ ಸರ್ಕಾರ ಕೂಡ ಒಂದು ತುಳು ಅಕಾಡೆಮಿಯನ್ನು ಸ್ಥಾಪಿಸಿದೆ. ಸಭಾಧ್ಯಕ್ಷರೇ, ಇವತ್ತು ಅಮೇರಿಕದ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆಗಳ ಅರ್ಜಿ ನಮೂನೆಯನ್ನು ತುಳುವಿಗೆ ಸ್ಥಾನಮಾನ ಕೊಟ್ಟು ಅಲ್ಲಿ ಪರೀಕ್ಷೆಗೆ ಕೂಡ ಅರ್ಜಿಯನ್ನು ತುಳುವಿನಲ್ಲಿ ಹಾಕ್ಬೋದು. ಸಭಾಧ್ಯಕ್ಷರೇ, ಅಮೇರಿಕದ ವಿಶ್ವವಿದ್ಯಾಲಯದಲ್ಲಿ CRE ಮತ್ತು ಟೋಫೆಲ್ ಪರೀಕ್ಷೆ ಸಲ್ಲಿಸುವ ಅರ್ಜಿಯ ನಮೂನೆಯನ್ನು ಒಟ್ಟು 133 ಜಾಗತಿಕ ಭಾಷೆಗಳಲ್ಲಿ ಕೋಡ್ಗಳಲ್ಲಿ ಕೊಡಲಾಗಿದೆ. ಅವುಗಳಲ್ಲಿ 17 ಭಾರತೀಯ ಭಾಷೆಗಳು ಇವೆ. ಆ 17 ಭಾರತೀಯ ಭಾಷೆಗಳಲ್ಲಿ ತುಳು ಕೂಡ ಒಂದು ಸೇರ್ಪಡೆಯಾಗಿದೆ. ಸಭಾಧ್ಯಕ್ಷರೇ, ನಾನು ಈಗ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಸಭಾಧ್ಯಕ್ಷರೇ, ಈಗ ಇದಕ್ಕೆ ಮಾನ್ಯ ಸಚಿವರು ಉತ್ತರ ಕೂಡ ನೀಡಿದ್ದಾರೆ. 12/1/2023ರಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ ಸಮಿತಿಯ ಶಿಫಾರಸು ವರದಿಯನ್ನು ದಿನಾಂಕ 14/2/23ರಂದು ಸಲ್ಲಿಸಿರುತ್ತಾರೆ. ನನ್ನ ಮನವಿ ಏನಂತ ಹೇಳಿದೆ ಸಭಾಧ್ಯಕ್ಷರೇ, ಈ ತುಳು ಭಾಷೆಯನ್ನು ಕರ್ನಾಟಕ ರಾಜ್ಯದ 2ನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯ ಹಣಕಾಸಿನ ವೆಚ್ಚ ಇಲ್ಲ. ಒಂದು ನಿಮಿಷ ಕೊಡಿ ಸಭಾಧ್ಯಕ್ಷ, ನನ್ನ ಪ್ರಶ್ನೆಯನ್ನು, ನನ್ನ ವಿಚಾರವನ್ನು ಗಮನಕ್ಕೆ ತರ್ತೀನಿ. ಅಧ್ಯಕ್ಷ, ನೀವು ಕೂಡ ಎಲ್ಲ ವಿಚಾರ ಹೇಳಿದ್ರೆ ಮಂತ್ರಿ ಉತ್ತರ ಕೊಡ್ಲಿ, ಮತ್ತೆ ಸಬ್ ಕ್ವಶನ್ ನೀವು ಕೇಳಿ ಏನದಿದ್ರೆ ಸಭೆತ ಗುರಿಕರ್ರೆ ನಮ್ಮ ಪೂರ ಕುಡ್ಲಾದ ಹಂಚಿರ್ದು ಬರ್ಪಣಾಗ್ಲಿ ವಿಷಯ ಪೂರ ಕೇಂದ್ರ ಮಂತ್ರಿ ಉತ್ತರ ಕೊಡ್ತೇವೆ. ಈ ಭಾಗದ ವೇದವಾಸ ಒಂದು ನಿಮಿಷ ಈ ರೀತಿ ಈ ಭಾಗ ಈ ಸಭೆತ್ತ ಗುರಿಕಾರ ಆತರಿ ನಂಗೆ ಮಾತೆರೆಗಳ ಒಂಜಿ ಪಾತೆರನ ಅವಕಾಶ ಉಂಟು ಇತ್ತೆ ದೆಕ್ಕೆ ಮಾತೆರೆಗಳ ಇತ್ತೆ ಬೇತೆ ಇಲಾಖೆಗೆ NOCಗೆ ಬರುತ್ತಾರೆ ಗುರಿಕಾರ್ರೆ ಅಕ್ಲ NOC ಕೊರಿ ಬೆಟ್ಟಿಗೆ ಒಂಜಿ ಮಲ್ತಿಂದಾಂಡ ನಂಗೆ ತುಂಬ ಮುಲ್ಪಲ ಪಾತ್ರಲಿ ಅಲ್ಲ. ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಮಂತ್ರಿಗಳೇ ಒಂದ್ ನಿಮಿಷ ಈಗ ತುಳು ಭಾಷೆ ಮಾತಾಡೋದಕ್ಕೆ ನಂದೇನು ವಿರೋಧ ಇಲ್ಲ. ಇಟ್ ಈಸ್ ನಾಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್. ಆಯ್ತು, ಅವ್ರು ಬರ್ಕೊಳಕ್ ಆಗಲ್ಲ ಮತ್ತು ಇದು ಅಧಿಕೃತ ಭಾಷೆ ಅಲ್ಲ. ಆಯ್ತು ಸಭಾಧ್ಯಕ್ಷರೇ, ಆಯ್ತು ಹೇಳಿದ್ರಲ್ಲ ಕೂತ್ಕೊಳ್ಳಿ. ಆಯ್ತು ಹೇಳಿದ್ರಲ್ಲ, ಈಗ ಅಶೋಕ್ ಪಂಪೇರಿತ್ತೆ ಪಂಪೆಲ್ಲ ಅಂತ ಈ ತರ ಕನ್ನಡ ಪಾತ್ರಲಿ ಒಂದೇ ನಿಮಿಷ ಅಕ್ಲೆಗೆ ಮೂಲ ಬರ ಹೇಳಿ, ಕನ್ನಡದಲ್ಲಿ ಹೇಳಿ. ಸಭಾಧ್ಯಕ್ಷರೇ, ಒಂದು ನಿಮಿಷ ಕನ್ನಡದಲ್ಲಿ ಮಾತಾಡಿ. ಒಂದೇ ನಿಮಿಷ ಮುಗಿಸ್ತೇನೆ. ಈ ಭಾಷೆಯನ್ನು ಕನ್ನಡ ತುಳು ಭಾಷೆಯನ್ನು 2ನೇ ಅಧಿಕೃತ ಭಾಷೆಯಾಗಿ ಸೇರ್ಪಡೆ ಮಾಡಿಕೊಂಡ್ರೆ ನಾವು ಮುಂದಿನ ದಿವಸದಲ್ಲಿ ಇವರು ಮಾತಾಡಬೇಡ ಅಂತೇಳಿ ನಮಗೆ ಮಾತಾಡುವ ಅವಕಾಶ ಸಿಗ್ತದೆ. ಆದ್ದರಿಂದ ಮಂತ್ರಿಗಳು ಇದಕ್ಕೆ ಒಪ್ಪಿಗೆಯನ್ನು ಹೇಳಿದ್ದಾರೆ. NOCಯನ್ನು ತಗೊಳ್ಳುವ ಮುಖಾಂತರ ತುಳುವಿಗೆ ಆದ್ಯತೆ ಕೊಡ್ತೀನಿ, 2ನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಈ ಮೂಲಕ ಇದಕ್ಕೆ ಯಾರು ಆಯ್ತು ಅವ್ರು ಉತ್ತರ ಕೊಡ್ತಾರೆ, ವಿರೋಧ ಮಾತಾಡೋರು ಇಲ್ಲ. ಅಂದ್ರೆ ನಮ್ಮ ಮಂಗಳೂರಿನವರು ಎಲ್ಲ ಇಷ್ಟಪಡ್ತಾರೆ. ಉತ್ತರ ಕೊಡ್ತಾರಲ್ಲ ಮಂತ್ರಿಗಳು. ಕನ್ನಡದಲ್ಲಿ ಮಾತಾಡಿ. ಅಲ್ಲ, ಅವ್ರಿಗೆ ಕೊಟ್ಟರೆ ಅವಕಾಶ. ಕನ್ನಡ ಪಾತ್ರ ಒಂದು ಮಿನಿಟ್ ಅಧ್ಯಕ್ಷರೇ, ನಾನೀಗ ಕನ್ನಡದಲ್ಲೇ ಮಾತಾಡ್ತೀನಿ. ಈಗಾಗಲೇ ಈ ಹಿಂದೆ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ
ಕಾನೂನು ಇಲಾಖೆಯ ಎನ್ ಒ ಸಿಯನ್ನು ಪಡ್ಕೊಂಡು, ಸಂಸದೀಯ ಇಲಾಖೆ ಕೂಡ ಎನ್ ಒ ಸಿಯನ್ನು ಪಡ್ಕೊಂಡು, ಡಾಕ್ಟರ್ ಮೋಹನ್ ಆಳ್ವ ವರದಿಯನ್ನು ಪಡ್ಕೊಂಡು ಎಲ್ಲವೂ ಆಗಿದೆ. ಇನ್ನು ಕೊನೆಯದಾಗಿ ಸಚಿವರು ಕ್ಯಾಬಿನೆಟಲ್ಲಿ ಇಟ್ಟರೆ ಅಲ್ಲಿಗೆ ಒಂದು ಅವಕಾಶಗಳಾಗ್ತದೆ. ಆವಾಗ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಎಂಕುಲ್ ತುರುಟೆ ಪಾತಿರೊಳ್ಳಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನೀವು ಕೂಡ ತುಳು ಭಾಷೆಯನ್ನು ಮಾತನಾಡಿಕೊಂಡೇ ಇಲ್ಲಿ ತನಕ ಬಂದಿದ್ದೀರಿ, ರಾಜ್ಯದ ಉನ್ನತ ಸ್ಥಾನದಲ್ಲಿ ಇದ್ದೀರಿ. ಅದಕ್ಕಾಗಿ ತಾವು ಕೂಡ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ, ಮಂತ್ರಿಗಳು ಕೂಡ ವಿಶೇಷವಾಗಿ ಸಹಕಾರ. ಈಗ ಮಂತ್ರಿಗಳೇ, ಈಗ ನಾನು ಕೂಡ ಹೇಳಿದಷ್ಟು ಎಲ್ಲರ ಪರವಾಗಿ, ಈಗ ನಾವೆಲ್ಲರೂ ಕೂಡ ತುಳು ಅಲ್ಲಿ ಮಾತಾಡೋದು ಯಾಕೆ? ಈಗ ನೋಡಿ, ಎಲ್ಲ ನೆಗಾಡ್ತಾ ಇದ್ರು, ಖುಷಿಯಿಂದ ಇದ್ದರು. ಸೊ ತುಳು ಭಾಷೆ ಮಾತ್ರ ಎಲ್ಲರೂ ಖುಷಿಯಲ್ಲಿಡುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ತಾವು ಕೂಡ ಇದನ್ನು ವಿಶೇಷ ಪರಿಗಣಿಸಿಕೊಂಡು ಇದರ ರಾಜ್ಯ ಅಧಿಕೃತ ಭಾಷೆ ಬಂದು ತಾವು ಕೂಡ ಅವನ ಆಸೆ ಕೊಡಬೇಕು, ನಾನು ಪ್ರಾರ್ಥನೆ ಪಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ಅವರು ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಹೇಳ್ತೀನಿ. ಆದರೆ ನನಗೆ ಸಮಸ್ಯೆ ಆಗ್ತಾ ಇರೋದು, ನೀವು ಮೂವರು ತುಳು ಭಾಷೆ ಮಾತಾಡಿದರೆ ನನಗೆ ಉತ್ತರ ಕೊಡೋದು ಗೊತ್ತಾಗಬೇಕಲ್ಲ ಅಧ್ಯಕ್ಷರೇ. ನೀವು ಕನ್ನಡ ಮಾತಾಡಿದ್ರೆ ನಾನು ಉತ್ತರ, ಅದು ವಿಶೇಷವಾಗಿ ನನಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಾರ, ಮತ್ತು ನಾನು ಕನ್ನಡನೇ ಮಾತಾಡಬೇಕು. ನೀವು ತುಳು ಮಾತಾಡೋದು ನನಗೆ ತಿಳಿಯಾಗಲ್ಲ ತುಳು. ಅದಕ್ಕೆ ಮೊನ್ನೆ ಅಧ್ಯಕ್ಷರೇ ಅಶೋಕ್ ಕುಮಾರ್ ಪೈ ಅವರು ಕೇಳಿದಂಗೆ ಈಗಾಗಲೇ 12/1/2023 ಇದಕ್ಕೊಂದು ಸಮಿತಿಯನ್ನು ಮಾಡಿ ಡಾಕ್ಟರ್ ಮೋಹನ್ ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಆಗಿ ಆ ಸಮಿತಿ ವರದಿಯನ್ನು ಕೊಟ್ಟಿದ್ದಾರೆ. ಆ ಸಮಿತಿ ವರದಿ 14/2/2023 ಸಲ್ಲಿಸಿದರು ಮಾನ್ಯ ಅಧ್ಯಕ್ಷರೇ. ಆದರೆ ಆ ಸಮಿತಿ ವರದಿಯಲ್ಲಿ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು, ಇಲಾಖೆ ಅಭಿಪ್ರಾಯಗಳನ್ನು ಪಡಿಬೇಕು ಅಂತಂದು ಅದರಲ್ಲಿ ಸೇರಿಸಿದ್ದಾರೆ. ಈಗಾಗಲೇ ನಾವು ಇಲಾಖೆಯ ಅಭಿಪ್ರಾಯಗಳನ್ನು ಪಡೆದು, ಆ ಇಲಾಖೆಯ ಅಭಿಪ್ರಾಯಗಳನ್ನು ಪಡೆದು ಇದನ್ನು ಆ ವರದಿ ಸ್ವೀಕೃತ ಆದಮೇಲೆ ಇದನ್ನು ನಂತರ ಪರಿಶೀಲಿಸಲಾಗೋದು. ಇದಕ್ಕೂ ನಮಗೂ ಇದು 2ನೇಯ ಹೆಚ್ಚುವರಿ, ನಮ್ಮ ರಾಜ್ಯದ ಹೆಚ್ಚುವರಿ ಅಧಿಕೃತ ಭಾಷೆಯನ್ನಾಗಿ ಘೋಷಿಸಬೇಕಂತಂದು ಈಗಾಗಲೇ ಅಧ್ಯಯನ, ಅದ್ರ ಬಗ್ಗೆ ಚರ್ಚೆಗಳಾಗಿದೆ, ಅದ್ರ ಬಗ್ಗೆ ವರದಿ ಆಗಿದೆ. ವರದಿ ಆದಮೇಲೆ ಪ್ರಮುಖ ಇಲಾಖೆಯ ವರದಿಗಳನ್ನು, ಅಂಶಗಳನ್ನು ನಾವು ಪಡ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ. ಮಾನ್ಯ ಅಧ್ಯಕ್ಷ, ಈ ಡಾಕ್ಟರ್ ಮೋಹನ್ ಕಾನೂನು ಇಲಾಖೆಯಿಂದ ಆಲ್ರೆಡಿ ಒಪಿನಿಯನ್ ಅನ್ನು ಪಡ್ಕೊಂಡು ಎನ್ ಒ ಸಿ ಪಡ್ಕೊಂಡಾಗಿದೆ. ಕಾನೂನು ಇಲಾಖೆ ಮತ್ತು ಸಂಸದೀಯ ಇಲಾಖೆಯಿಂದ ಯಾವಾಗ ಪಡ್ಕೊಂಡಾಗಿದೆ, ಅದರ ನಂತರ ಮೋಹನ್ ಆಳ್ವ ಅವರ ವರದಿಯನ್ನು ಜಾರಿ ಮಾಡೋದು ಮಾತ್ರ ಬಿಟ್ಟರೆ ಪುನರಪಿ ಅಭಿಪ್ರಾಯ ಪಡ್ಕೊಳ್ಳುವಂಥ ಅವಕಾಶ ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ಭಾವನೆ. ಆಯಿತು. ಈಗ ಒಂದು ನಿಮಿಷ ಮಾನ್ಯ ಅಧ್ಯಕ್ಷರೇ, ಯಾವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಲೇ ಕಾನೂನು ಇಲಾಖೆಗೆ ಅಭಿಪ್ರಾಯ ಕಳಿಸಿದ್ದಾರೆ. ಅದೇ ನಾನು ಹೇಳ್ತಾ ಮೋಹನ್ ಆಳ್ವ ಅವರಿಗೆ ಕೊಡುವ ಮುಂಚೆನೆ ಕಳಿಸಿದ್ದಾರೆ. ನೋಡಿ ಮಾನ್ಯ ಅಧ್ಯಕ್ಷರೇ, ಮೋಹನ್ ಆಳ್ವ ವರದಿಯಲ್ಲಿ ಕಾನೂನು ಇಲಾಖೆ ವರದಿನೂ ಇದೆ, ಬೇರೆ ಬೇರೆ ಇಲಾಖೆ ವರದಿನೂ ಇದೆ. ಆ ಇಲಾಖೆ ವರದಿಯನ್ನು ತೆಗೆದುಕೊಂಡು ನಾವು ಪರಿಶೀಲನೆ ಮಾಡ್ತೀವಿ. ಯಾಕಂದ್ರೆ ಇದ್ರ ಬಗ್ಗೆ ನಮ್ಮ ಸರ್ಕಾರಕ್ಕೂ ವಿಶೇಷವಾದಂಥ ಆಸಕ್ತಿ ಇದೆ. ತುಳು ಭಾಷೆಯನ್ನು ಮಾತಾಡುವಂತವರೇ ಈ ಸಭೆಯ ಅಧ್ಯಕ್ಷರಾಗಿದ್ದೀರಿ. ಅದ್ರ ಮತ್ತು ಎಲ್ಲ ಕಾನೂನು ಇಲಾಖೆ, ಆ ಇಲಾಖೆ, ಈ ಇಲಾಖೆ, ಎಲ್ಲ ಇಲಾಖೆ ವರದಿ ತರಿಸಿ ತುಳು ಭಾಷೆಯನ್ನು ರಾಜ್ಯ ಅಧಿಕೃತ 2ನೇ ಭಾಷೆ ಅದನ್ನು ಅಭಿಪ್ರಾಯ ಪಡೆದ ಮೇಲೆ ನಾನು ವರದಿ. ಮಾನ್ಯ ಅಧ್ಯಕ್ಷರೇ, ವೆಸ್ಟ್ ಬೆಂಗಾಲ್ ಸರ್ಕಾರದಲ್ಲಿ 12 ಹೆಚ್ಚುವರಿ ಭಾಷೆಗಳಾಗಿ ತಗೊಂಡಿದ್ದಾರೆ. ಕೇರಳದಲ್ಲಿ 10 ಭಾಷೆಗಳನ್ನ ಹೆಚ್ಚುವರಿ ಭಾಷೆಗಳಾಗಿ ತಗೊಂಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಹೆಚ್ಚುವರಿ ಭಾಷೆ ತಗೊಂಡು ಮಿಜೋರಾಮಲ್ಲಿ 14 ಭಾಷೆ ಅಧಿಕೃತ ಭಾಷೆಯನ್ನಾಗಿ ಮಾಡಿದ್ದಾರೆ. ಮಿಜೋರಾಮಲ್ಲಿ ಅಧ್ಯಕ್ಷರೇ, ನಾನು ಒಂದು ಮಂತ್ರಿಗಳಿಗೆ ಈಗಾಗಲೇ ಅವರು ಮೋಹನ್ ಆಳ್ವ ಅವರು ಕೂಡ 2 ಇಲಾಖೆಯ ವರದಿಗಳನ್ನು ಅದರಲ್ಲಿ ಹಾಕಿದ್ದಾರೆ. ಹಾಕಿದ ನಂತರ ವಾಪಸ್ ಪುನರಪಿ ಕೂಗುವಾಡವರು ಇದು ಫೆಬ್ರವರಿಯಲ್ಲಿ ಬಂದಿದೆ, ಮಾರ್ಚ್ ಏಪ್ರಿಲ್ 3 ತಿಂಗಳಿತ್ತಲ್ಲ, ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ? ರಿಪೋರ್ಟು ಫೆಬ್ರವರಿ ಬಂದು ಬಿಟ್ಟಿದೆ. ಹಾಗೆ ಅವ್ರಿಗೆ ಪ್ರಯತ್ನ ಬರ್ತಾರೆ. ಬಹುಶಃ ಇದನ್ನು ನಾವು ಕೂಡ ಎಲ್ಲ ಒತ್ತಾಯಪಡಿಸ್ತೇವೆ. ಈಗ